ನಮ್ಮೊಟ್ಟಿಗೆ ಉಡುಪಿ ಅತಿಥಿಗಳು ಮಾಜಿ ಪುರಸಭೆ ಅಧ್ಯಕ್ಷರಾದ ರಾಜೇಶ್ ಬಂದವರು ಸರ್ ಈರಿನ ಪ್ರೀತಿಪೂರ್ವಕ ಸ್ವಾಗತ. ಅಂಚನೆ ಇವರ ಎಂಕಲ ಮಾಂತೆಯನ್ನು ಪರವಂತ ಪ್ರತಿಫಲ ಆಗಿರೋ ಮುಖಾಂತರ ಒಂದನೇದು ದೀಪ ಬೆಳಗಿಸದೆ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಿದ್ದ ಮಾತು ಅತಿಥಿ ನಮ್ಮೊಟ್ಟಿಗೆ ದೀಪ ಬೆಳಗಿಸದೆ ನಮ್ಮೊಟ್ಟಿಗೆ ಅತಿಥಿ ನಂಚಿನ ತಂತ್ರಿಲಾಯಿನಂಚಿನ ಮನೆಯ ಪ್ರೀತಮ್ ಉದ್ದೇಶಿಸಿ ಸಿನಿಮಾದ ಬಗ್ಗೆ ಒಂದು 2 ಪಾತ್ರ ಮಾಡೋದು ಶುಭಾರೈಸುವುದು ವಿನಂತಿಸುವುದು. ಓಂ ನಮಃ ಶಿವಾಯ. ಸೇರಿದಂಥ ಎಲ್ಲ ಕಲಾವಿದರಿಗೂ ಕಲಾ ಅಭಿಮಾನಿಗಳಿಗೂ ತುಳುನಾಡ ಕಲಾ ಪ್ರೋತ್ಸಾಹಕರಿಗೂ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವತ್ತು ನಮಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಯಾಕೆಂತ ಹೇಳಿದರೆ ತುಳು ಸಿನಿಮಾಕ್ಕೆ ತುಳುನಾಡಿನ ಈ ಪರಶುರಾಮ ಸೃಷ್ಟಿಯ ಈ ತುಳುನಾಡಿನ ತುಳುವರು ಕೊಡುವಂಥ ಪ್ರೋತ್ಸಾಹ ನೋಡಿದರೆ ಬಹುಶಃ ಇತ್ತೀಚಿನ ಒಂದು 2 ವರ್ಷಗಳಲ್ಲಿ ತುಳು ಸಿನಿಮಾ ಬಿಡುಗಡೆ ಆದಷ್ಟು ಬಹುಶಃ ಕನ್ನಡ ಸಿನಿಮಾಗಳು ಸಮೇತ ನಮ್ಮ ಊರಲ್ಲಿ ಬಿಡುಗಡೆ ಆಗಲಿಲ್ಲ ಅಂತ ಹೇಳಲಿಕ್ಕೆ ನಮಗೆ ತುಂಬ ಸಂತೋಷ ಆಗ್ತಾ ಉಂಟು. ಅಷ್ಟು ಪ್ರೋತ್ಸಾಹ ಇಲ್ಲಿ ಸಿಗ್ತಾ ಉಂಟು. ಅಂತಹ ಪ್ರೋತ್ಸಾಹ ಮುಂದೆ ರಾಜ್ಯ ಮಟ್ಟದಲ್ಲಿಯೂ ಸಿಕ್ಕಿ ಇವತ್ತು ಊರ ಕಲಾವಿದರೇ ಬಹುಶಃ ಬೇರೆ ಬೇರೆ ಸಿನಿಮಾಗಳಲ್ಲಿ ಹೊರಗಿನಿಂದ ಕಲಾವಿದರನ್ನು ತಂದು ಅವರನ್ನು ವಿಶೇಷವಾಗಿ ಗೌರವಿಸುವಂಥ ಚಲನಚಿತ್ರಗಳು ನಡೆದು ತುಳುವಿನಲ್ಲಿ ತುಳುವರನ್ನೇ ವಿಶೇಷವಾಗಿ ಅದರಲ್ಲಿ ಪ್ರೋತ್ಸಾಹಕ್ಕೆ ಕೊಟ್ಟುಕೊಂಡು ಹೊಸ ಕಲಾವಿದರನ್ನು ವೇದಿಕೆಗೆ ತರುವ ಮೂಲಕ ಆ ಜನರ ಮನಸ್ಸಿಗೆ ಚಲನಚಿತ್ರ ಅಂತ ಹೇಳಿದರೆ ಪ್ರಧಾನವಾಗಿ ಬೇಕಾಗಿರುವುದೇ ತುಳುನಾಡಿನಲ್ಲಿ ತುಳು ಸಿನಿಮಾ ಯಶಸ್ವಿ ಆಗಲಿಕ್ಕೆ ಅದೇ ಕಾರಣ. ಮನುಷ್ಯ ನಿತ್ಯ ಜೀವನದಲ್ಲಿ ಪಡುವಂಥ ಅವನ ವೈಯಕ್ತಿಕ ಮಾನಸಿಕವಾದಂಥ ಟೆನ್ಷನ್ಗಳು ಏನುಂಟ ಅದೆಲ್ಲವನ್ನು ಹೋಗಲಿಕ್ಕೆ 3 ಗಂಟೆಯ ಸಿನಿಮಾಕ್ಕೆ ಒಬ್ಬ ಮನುಷ್ಯ ಬರುವುದು. ಆ ಒಂದು ವಿರಾಮತೆ ಯಾವಾಗ ಚಲನಚಿತ್ರದಲ್ಲಿ ಸಿಗ್ತದ ಆಗ ಆ ಚಲನಚಿತ್ರಗಳು ಯಶಸ್ವಿ ಆಗ್ತದೆ. ತುಳು ಸಿನಿಮಾದಲ್ಲಿ ಅದನ್ನು ಪ್ರಧಾನವಾಗಿ ಇಟ್ಟುಕೊಂಡಿದ್ದಾರೆ. ಈ ಒಂದು ನೂತನವಾದಂಥ ಸಿನಿಮಾ ತುಡರ್ ಇದು ರಾಜ್ಯಾದ್ಯಂತ ಉತ್ತಮ ರೀತಿಯ ಆ ಯಶಸ್ಸನ್ನು ಕಾಣಲಿ. ಇದರಲ್ಲಿ ಯಾರೆಲ್ಲ ಭಾಗವಹಿಸಿ ಕಲಾವಿದರಾಗಿ ಭಾಗವಹಿಸಿದಾರೀಗ ಅವರಿಗೆಲ್ಲರಿಗೂ ಜೀವನದಲ್ಲಿ ಮುಂದೆ ಒಂದು ಒಳ್ಳೆಯ ರೀತಿಯ ಉಜ್ವಲತೆಯನ್ನು ಆ ಪ್ರಕಾಶಮಯವಾದಂಥ ಕಲಾ ಜೀವನಕ್ಕೆ ಆ ಸರಸ್ವತಿ ರೂಪದಲ್ಲಿ ದೇವರು ಅನುಗ್ರಹಿಸಲಿ. ಆ ಇಡೀ ಸಿನಿಮಾದ ಜನರ ಪ್ರೋತ್ಸಾಹದಿಂದ ನಾವು ಕೊಡುವಂಥ ಸಣ್ಣ ಮೌಲ್ಯ ಕಲಾವಿದರನ್ನು ಮತ್ತು ಕಲೆಯನ್ನು ಬೆಳೆಸಲಿಕ್ಕೆ ದೊಡ್ಡ ರೀತಿಯ ಉಪಕಾರ ಆಗ್ತದೆ. ಒಬ್ಬ ಬಂದು ತನ್ನ ಸಂಸಾರ ಸಮೇತವಾಗಿ ಒಂದು ಸಿನಿಮಾ ನೋಡಿದರೆ ಆ ಇಡೀ ಚಲನಚಿತ್ರದ ಇಂಡಸ್ಟ್ರಿಯೇ ಬೆಳೀಲಿಕ್ಕೆ ಬೇಕಾದಂಥ ಒಂದು ಉತ್ತಮವಾದಂಥ ಪ್ರೋತ್ಸಾಹ ಕೊಟ್ಟಾಗೆ ಆಗ್ತದೆ. ಮುಂದೆಯೂ ಆ ವಿಶೇಷವಾದಂಥ ಪ್ರೋತ್ಸಾಹ ತುಳುನಾಡಿನ ಜನತೆಯಿಂದ ಕಲಾವಿದರಿಗೆ ಅದನ್ನು ನಡೆಸುವಂಥವರಿಗೆ ಎಲ್ಲರಿಗೂ ಸಿಕ್ಕಲಿ. ಈ ಇಡೀ ಸಿನಿಮಾ ಯಶಸ್ವಿಪ್ರದವಾಗಿ ನಡೀಲಿಕ್ಕೆ ಆ ಭಗವಂತನ ಆಶೀರ್ವಾದ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡುತ್ತಾ ಮಂಗಳ ಅದೇ ರೀತಿ ನಮ್ಮೊಟ್ಟಿಗೆ ಕೂಡ ಮಾಜಿ ಶಾಸಕರ ಸರ್ ಈ ಸಿನಿಮಾದ ಬಗ್ಗೆ 2 ಪಾತ್ರವನ್ನು ಶುಭಾರೈಸುವುದು. ಪುತ್ತೂರದ ಒಡೆ ಮಾಲಿಂಗೇಶ್ವರ ದೇವರಿನ ಸ್ಮರಣೆ ಮತ್ತೊಂದು ಇಲ್ಲಿ ಪುತ್ತೂರು ರಿಲೀಸ್ ಆಯ್ತಿನ ಈ ತುಡರ್ ಈ ಒಂದು ಸಿನಿಮಾದ ಈ ಒಂದು ಲೋಕಾರ್ಪಣೆ ಕಾರ್ಯಕ್ರಮವನ್ನು ಉಪಸ್ಥಿತಿ ಬಂದಿರಲಿನ ಪ್ರೀತಮ್ ಪುತ್ತೂರಾಯರೇ ಹಿರಿಯರ್ಲ ಬಹುಶಃ ಚಿತ್ರನಟಿಲ ಆಯ್ನಂಚಿನ ಶಕುಂತಲಾ ಶೆಟ್ರೆ ನಗರಸಭೆಯಿಂದ ಮಾಜಿ ಅಧ್ಯಕ್ಷರಾಯಂಚಿನ ರಾಜೇಶ್ ಬಂದೂರುಂದರೆ ಯುವರಾಜರೇ ಹರಿಪ್ರಸಾದ್ ಯಾದವರೇ ಬಾಲಕೃಷ್ಣ ಶೆಟ್ರೆ ಈ ತುಡರ್ ಪಿಕ್ಚರ್ದ ಮಾಂತ ನಟ ನಟಿಯರೇ ಮಾಂತ ಮಾಧ್ಯಮದ ಬಂಧುಲೆ ತುಡರ್ ಪೊತ್ತಪ್ಪನ ಮುಖಾಂತರ ಆ ತುಡರ್ ಹೆಚ್ಚ ಬಲ್ಪು ಗೊರ್ಪುಣ ಅವೇ ರೀತಿದ
ಸಂದೇಶನು ಈ ತುಡರ್ ಪನ್ಪುಣಂಚಿನ ಪಿಕ್ಚರ್ಲ ಸಿನಿಮಾಲ ಈ ತುಳುನಾಡಿಗೆ ಈ ಕನ್ನಡ ನಾಡಿಗೆ ಕೊರಡು ಯಾನ ಹಾರೈಸ ಉಂಟು. ಇನ್ನು ವಿಶೇಷವಾದ ಒಂಜಿ ಭಾಷೆ ಆ ರೀತಿ ಬೊಲ್ಪು ಕೊರು ಆ ಭಾಷೆದ ಮುಖಾಂತರ ಒಂದು ಸಂಸ್ಕೃತಿನಿ ಎಂಚ ಪರಿಚಯಿಸುವಲ್ಲಿ, ಆ ಭಾಷೆದ ಮುಖಾಂತರ ಎಂಚ ಸಮಾಜನು ಒಟ್ಟುಗೂಡಿಸವಲ್ಲಿ ಪನ್ಪುಣಂಚಿನ ದೃಷ್ಟಿಲೆ ಬಹುಶಃ ಈ ಸಿನಿಮಾಲು ಒಂಜಿ ಭೌಗೋಳಿಕ ಪ್ರದೇಶಗಳು ಇಲ್ಲಿ ಒಂಜಾತ ಜನಕುಲೆಗೆ ಮನರಂಜನೆ ಕೊರ್ಪುನ ಒಟ್ಟಿಗೆ ಸಮಾಜಗಳು ಒಂದು ಸಂದೇಶ ಕೊರ್ಪಂಚಿನ ಕೆಲಸ ಇಲ್ಲಿ ನಮ್ಮ ತುಳುನಾಟ ಆವಂತುಂಡು. ಅವೇ ರೀತಿ ಇಲ್ಲಿ ವಿಶೇಷವಾದ ನಮ್ಮ ಕಲಾವಿದರು ಉಲ್ಲೇಖ ಮಾಡ್ತಾರೆ. ಪ್ರೀತಮ್ ಕನ್ನಡದ ರಿಲೀಸ್ ಆವನ್ನಾತ ಪಿಕ್ಚರ್ ಬಹುಶಃ ಇದು ತುಳುಟು ಈ ತುಳುನಾಟ ರಿಲೀಸ್ ಆವಂತುಂಡು. ಇಂದು ದಾಯಿತ ಸಂದೇಶ ಕೊರ್ಪುನ ಮಂಡ ದಕ್ಷಿಣ ಕನ್ನಡ ಜಿಲ್ಲೆದ ಜನ ಒಂಜಾತ್ ಕಲೆಗಾರನಗಳು, ಒಂಜಾತ್ ಇನಿ ಆ ಸಂಸ್ಕೃತಿನ ಬೇತೆ ಬೇತೆ ರೂಪಡು ಇನಿ ಕಲೆತ್ತ ರೂಪಡಿಪ್ಪು ಸಾಂಸ್ಕೃತಿಕ ವಿಚಾರದ ಮುಖಾಂತರ ಇಪ್ಪು ಇಡೀ ಜಗತ್ತಿಗೆ ಪರಿಚಯಿಸಪಂಚಿನ ಸಂಗತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಈ ತುಳುನಾಡದ ಯುವಕಿಯರು ಮಲ್ತೊಂದುಲ್ಲೇರು. ಆ ಮುಖಾಂತರ ಇನಿ ಪುತ್ತೂರು ಈ ಒಂದು ತುಡರ್ ಸಿನಿಮಾ ರಿಲೀಸ್ ಆಗ್ತದೆ. ನಾಲ್ಕ ದಿನ ನೆಕ್ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಂತ ತುಳುನಾಟದ ಜನಗಳು ಪ್ರೋತ್ಸಾಹ ಕೊರ್ಪಣ ಮುಖಾಂತರ ಒಂಜಾತ ಕಲಾವಿದರನ್ನೆಲ್ಲ ಬಲಿಪಾಯಿಲೆ ಕಾಪುಂಡು, ಒಂಜಾತ ಭಾಷೆದ ಬಗ್ಗೆ ನಮ್ಮ ಅಭಿಮಾನ ತೊಯ್ಪಾಯಿಲೆ ಕಾಪುಂಡು. ಯಾನು ವಿಶೇಷವಾದ ಪನೋಡು ನಾಡ ಇಲ್ಲಿ ಸಂವಿಧಾನದ ಆ ಪರಿಚಯದಡು ತುಳು ಭಾಷೆ ಸೇರೋಡು ನಾಡ ಜಾಸ್ತಿ ಜನ ತುಳುನು ಪಾತೆರೋಡು, ಜಾಸ್ತಿ ಜನ ಆ ತುಳುಟು ವ್ಯವಹಾರ ಮಾಡ್ಕೊಡು ಅಂಚೆಯಿಂದ ಖಂಡಿತ ಸಂವಿಧಾನಲ್ಲ ಈ ತುಳು ಭಾಷೆ ಸೇರ ಅವಕಾಶ ಆಗ್ಬಿಟ್ಟು ಐಕ್ ಈ ಸಿನಿಮಾಲ್ಲ ಒಂದು ರೀತಿ ಕಾರಣ ಹಾಕೋಣ ಒಂದು ಪಂಡೊಂದು ಇಲ್ಲಿ ಎಡ್ಡ ರೀತಿಯಲ್ಲಿ ಮಾತ ಸಮಾಜದ ಗಣ್ಯರನ್ನ ಸಮ್ಮುಗಳು ಈ ತುಡರ್ ಪಿಕ್ಚರ್ ಇಲ್ಲಿ ರಿಲೀಸ್ ಆಗ್ತಾನೆ. ಒಂದು 100 ದಿನ 355 ಇಲ್ಲ ರನ್ ಆವಡು ಆ ಕಲಾವಿದರಿಗೆಲ್ಲ ನಮ್ಮ ಅಂತ ಪ್ರೋತ್ಸಾಹ ಕೊರ್ಕೊಂಡು ಭಗವಂತರ ಆಶ್ರಮಂತೂ ಏನಾರೊಂದು ಶುಭ ಹಾರೈಕೆಯನ್ನು ಮಾಡ್ತಾರೆ. ತಂಡಕ್ಕೆ ಶುಭ ಹಾರೈಸಲಿ. ಅಂಚನೆ ನಮ್ಮ ಮಾಜಿ ಚಲನಚಿತ್ರ ನಟಿಲ ಶಾಸಕಿಲ ಮೇಡಮ್ ಇದು ದಯಮಾಡಿ ಒಂದು ಎರಡು ಬಾಕಿರ ಈ ಚಿತ್ರ ತಂಡಕ್ಕೆ ಶುಭ ಹಾರೈಸಿ. ಆತ್ಮೀಯರೇ, ಇನಿ ತುಡರ್ ಅರಳಾದ ಇನಿ ತುಡರ್ ಪಿಕ್ಚರ್ಗೆ ಪ್ರಾರಂಭವಂತ ಪುತ್ರ ಇರುವಂಡಿರಿ ಯಾನೂರಿ ಕನ್ನಡ ಬರ್ತೀರಿ ಅಂತ ಕನ್ನಡದ ಮಟ್ಟೆಲ್ಟು ತುಳುವ ಬೆಳಕು ಅಂಚನೆ ನಮ್ಮ ಜವಾನಿಯರು ನಮ್ಮ ಜಿಲ್ಲೆದ ಜೋಕುಲು ಅಂಚನೆ ಹಿರಿಯಾಕಲು ಸೇರಿದು ತುಡರು ಪೊತ್ತಾದೇರು ಆ ಬೊಲ್ಪು ಇಡೀ ಕರ್ನಾಟಕದತ್ತು ಇಡೀ ನಮ್ಮ ಓಲು ಅರಬ್ ಕಂಟ್ರಿಡ್ ಮಾತ ದೇಶೋಡ್ಲ ಬೋಲು ತುಳುವೇರು ಇಲ್ಲೇರ ಅವಳು ಪೂರ ಅರಳಾಡು ಬೆಳಗಡು ಈ ತುಡರು ದಯಪಂಡ ಇಂಕ ಪುತ್ರಾಯರು ಬನ್ನ ತೋಜಂಡು ಇತ್ತೆ 15 ಹಿಂದಿನೊಟ್ಟು ಇನಿ ತುಡರ್ ಬರ್ಪಿ ವಾರಾಡು ಆರಾಟ ಬೊಕ್ಕದ ವಾರಾಡು ಧರ್ಮ ದೈವ ಮೂಜಿ ಒಂಜಿ ತಿಂಗಳು 4 ತುಳು ಪಿಕ್ಚರ್ ಸ್ಟಾರ್ಟ್ ಆಪುಣು ಬಂಡ ಬಹುಶಃ ಕಲಾವಿದರೆಲ್ಲ ಜಾಸ್ತಿ ಇಲ್ಲೇರು ಪೊರ್ಲುದ ಜವಣಿಯರೆಲ್ಲ ತಯಾರಾತೇರು. ಇಂದು ತೆಲುಗು ಆ್ಯಕ್ಟ್ ಮಾಡ್ತದ ಅಭ್ಯಾಸ ಏನು ಸಿದ್ಧಾರ್ಥ ಇನ್ನಿನೆಂತ ನಾಯಕ ನಟಿ ಮೆಕ್ಕಳಿಗೆ ಮಾತೆರಕ ನಮ್ಮ ಏರು ತುಳುವೇರು ಅಂಟ ಒಂಜಿ ಸಿನಿಮಾ ಸಕ್ಸಸ್ ಆವಡಾಂಡ ಐಕ್ ದುಡ್ಡು ಬಣ್ಣ ಹಾಕ್ಲಿ ಐಕ ನಟನೆ ಮಲ್ತನ ಹಾಕ್ಲಿ ಐಕ್ ನಿರ್ದೇಶನ ಮಲ್ತನ ಹಾಕ್ಲಿ ಆ ಚಿತ್ರಕ್ಕೆ ಸಂಬಂಧಪಟ್ಟದಾಂಡ ಐನು ಬುಳೆಪಾಯರೆ ಸಮಾಜಡು ತೂಪು ನಂಚಿನ ತುಳುವೇರು ಕನ್ನಡಿಗರು ಜಾಸ್ತಿ ಆಯ್ಲೆಕ್ಕ ಅವು ಬುಳೆಪುನಿ ಜಾಸ್ತಿ ಅಂಚಿನ ಈ ತುಡಾರ್ ಇಡೀ ವಿಶ್ವಡು ಬೆಳಕಡೆ ಈ ನೆಟ್ಟು ಭಾಗವಹಿಸಿನ ಕಲಾವಿದರಿಗೆ ಮಕ್ಕಳಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಕ್ಕದೆ ಈ ತುಳುವೆ ವಿಶ್ವಖ್ಯಾತಿ ಪಡಿತಿಲಕ್ಕ ಆವಡು ಅಂಚನೆ ಏರ್ ಕಾಸು ಬಾರ್ದಾರ ಆಕ್ಳಿನ ಕಾಸು ದಿಂಜಿದು ಬರ್ತದೆ ಕೂಡ ಮಲ್ಪುನ ಅವಕಾಶ ದೇವರು ಕೊರಡನ್ನು ಬಂದದ್ದು. ಶಕುಂತಲಾ ಶೆಟ್ಟಿಗೆ ಅಂಚನೆ ನಮ್ಮೊಟ್ಟಿಗೆ
ಆರ್ಯಪು ಗ್ರಾಮ ಪಂಚಾಯತ್ ಅಧಿಕಾರಿ ನಂಚಿನ ನಾಗೇಶ್ ಸರ್ ಒಂದು ಈ ಚಿತ್ರದ ಶುಭ ಹಾರೈಸುವಂತ ವಿನಂತಿಸಿ. ತುಡೂರು ಸಿನಿಮಾದ ಬಿಡುಗಡೆಯ ಈ ಸಂದರ್ಭದಲ್ಲಿ ಸಭಾವೇದಿಕೆ ಉಪಸ್ಥಿರುವಂಥ ಮಾಜಿ ಶಾಸಕರಾದ ಶ್ರೀಮತಿ ಶಗುನಿ ಶೆಟ್ಟಿ ಅವರೇ, ಶ್ರೀ ಸಂಜಯ್ ಮಠಂದರವರೇ, ಹಾಗೆ ಚಿತ್ರತಂಡದ ನಾಯಕ ನಾಯಕಿ ಮತ್ತು ಚಿತ್ರತಂಡದ ನಿರ್ಮಾಪಕರ ಹಾಗೆ ನನ್ನ ಆತ್ಮೀಯರಾದ ಚಿತ್ರದ ವಿತರಕರಾದ ಬಾಲಕೃಷ್ಣ ಶೆಟ್ಟಿ ಅವರೇ, ತುಡೂರು ಸಿನಿಮಾದ ಮೂಲಕ ಹೊಸದಾಗಿ ನಾಯಕರು ನಮ್ಮ ಕರಾವಳಿ ಭಾಗಕ್ಕೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ವಿಶೇಷವಾಗಿ ನನಗೆ ಈ ಕರಾವಳಿ ಭಾಗದ ವಿಶೇಷ ಅಂದರೆ ತುಳು ಮಾತಾಡುವವರು ಅಲ್ಲಿ ಜಾತಿ ಧರ್ಮ ನೋಡೋದಿಲ್ಲ, ಎಲ್ಲ ಜಾತಿ ಧರ್ಮದವರು ಸೇರಿಕೊಂಡು ವ್ಯಾವಹಾರಿಕವಾಗಿ ತುಳು ಮಾತಾಡ್ತಾರೆ. ಹಾಗೆ ಈ ಸಿನಿಮಾದ ವಿಶೇಷ ಅಂದರೆ 2-3 ಧರ್ಮದವರು ಸೇರಿಕೊಂಡು ಈ ಚಿತ್ರ ಸೇರಿಕೊಂಡಿದ್ದಾರೆ. ಇದು ಬಹಳ ವಿಶೇಷ. ಹಾಗಾಗಿ ಕರಾವಳಿಗರಲ್ಲಿ ಜಾತಿ ಧರ್ಮದ ಭಿನ್ನತೆ ಇದೆ ಅನ್ನುವಂಥ ಹೊರ ಪ್ರಪಂಚದ ಏನು ಪ್ರಚಾರ ಇದೆ, ಅದಕ್ಕೆ ಭಿನ್ನವಾಗಿ ನಾವು ಚಲನಚಿತ್ರವನ್ನು ಕೂಡಿದ್ದೇವೆ. ಈ ಚಿತ್ರದ ನಿರ್ಮಾಪಕರಿರ್ಬೋದು ಅಥವಾ ನಿರ್ದೇಶಕರಿರ್ಬೋದು, ನಟ ನಟಿಯರಿರ್ಬೋದು, ಇವರೆಲ್ಲರೂ ಸೇರಿಕೊಂಡು ನಮ್ಮಲ್ಲಿ ಯಾವುದೇ ರೀತಿಯ ಭಿನ್ನತೆ ಇಲ್ಲ, ನಾವು ತುಳು ಭಾಷೆಗಾಗಿ ಒಟ್ಟಾಗಿ ಸಿನಿಮಾ ಮಾಡಿದ್ದೇವೆ. ಆ ಮೂಲಕ ತುಳು ಭಾಷೆಯ ಸಿನಿಮಾವನ್ನು ಇನ್ನೂ ಹೆಚ್ಚಾಗಿ ಬೆಳೆಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ತುಡೂರು ಸಿನಿಮಾದ ಮೂಲಕ ಈ ಸಿನಿಮಾ ಕೇವಲ ಕರಾವಳಿ ಭಾಗದ ತುಳು ಭಾಷಿಕರಿಗೆ ಮಾತ್ರ ಹತ್ತಿರ ಆಗದೆ ಕನ್ನಡ ಭಾಷಿಕರನ್ನು ಕೂಡ ಸೆಳೆಯುವ ಮೂಲಕ ಕರ್ನಾಟಕ ಅಲ್ಲದೆ ಭಾರತದಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲಿ ಇದು ಅತ್ಯುತ್ತಮ ಪ್ರದರ್ಶನ ಸಾಗಲಿ. ಹಾಗೆ ಹೊರ ದೇಶಗಳಲ್ಲಿರುವ ನಮ್ಮ ತುಳುವರಿರ್ಬೋದು, ಕನ್ನಡಿಗರಿರ್ಬೋದು, ಎಲ್ಲರೂ ಸೇರಿಕೊಂಡು ಈ ತುಡೂರು ಸಿನಿಮಾಕ್ಕೆ ಪ್ರೋತ್ಸಾಹ ನೀಡುವ ಮೂಲಕ ತುಳು ಸಿನಿಮಾವನ್ನು ಇನ್ನೂ ಹೆಚ್ಚಾಗಿ ಬೆಳೆಸುವ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಮಾತ್ರ ಇದೊಂದು ಅವಕಾಶ ಇದೆ. 2 ಚಿತ್ರರಂಗ ಇದೆ, ಒಂದು ಕನ್ನಡ ಚಿತ್ರರಂಗ ಇದೆ, ಇನ್ನೊಂದು ತುಳು ಚಿತ್ರರಂಗ ಇದೆ. ಇದು ಬೇರೆ ರಾಜ್ಯಗಳಲ್ಲಿ ಇಲ್ಲ. ಬಹುಶಃ ಮಹಾರಾಷ್ಟ್ರದಲ್ಲಿ ಮಾತ್ರ ಮರಾಠಿ ಮತ್ತು ಹಿಂದಿ ಇದೆ. ಅದು ಬಿಟ್ಟರೆ ನಮ್ಮಲ್ಲಿ ಮಾತ್ರ ಇಂಥ ಒಂದು ಅವಕಾಶ ಇದೆ. ಹಾಗಾಗಿ ಒಂದು ರಾಜ್ಯದಲ್ಲಿ 2 ಚಲನಚಿತ್ರ ರಂಗಗಳು ಕೂಡ ಅದೇ ರೀತಿಯ ಹೆಚ್ಚಿನ ಪ್ರೋತ್ಸಾಹ ಪಡೆದು ಚಲನಚಿತ್ರವು ಬೆಳಗಲಿ. ಆ ಮೂಲಕ ತುಳು ರಂಗದಲ್ಲಿ ಕೂಡ ಹೊಸ ಅವಕಾಶಗಳು ನಾಯಕರಿಗೆ ಲಭಿಸಲಿ. ಎಲ್ಲರಿಗೂ ಶುಭಾಶಯ ಹಾರೈಸ ನನ್ನ ಮಾತು ಮುಗಿಸಿ ಈ ಸಿನಿಮಾದ ನಾಯಕ ನಟ ಏನಂತಿನ ಸಿದ್ಧಾರ್ಥ್ ಬಾರಿ ಪೊಂಗುಡು ಈ ಸಿನಿಮಾದ ಅಭಿನಯ ಮಾಡ್ತದೆ, ಬಾರಿ ಎಡ್ಡ ರೀತಿ ಅಭಿನಯ ಮಾಡ್ತಿದ್ದಾರೆ. ಬಾರಿ ಶೋಕದ ಸಿನಿಮಾ ನೋಡಿದು ಬರ್ತದೆ. ದಯಮಾಡಿ ಪ್ರೀಮಿಯರ್ ಶೋ ಬಾರಿ ಪುಗಾರ್ತೆ ಪಡ ಏನಂತಿನ ಸಿನಿಮಾನೇ ತುಡೂರು ಸಿನಿಮಾ. ದಯಮಾಡಿ ಈ ಎಂಟೈರ್ ನಿಮ್ಮ ಚಿತ್ರತಂಡದ ಪರವಾಗಿ ಈ ಸಿನಿಮಾದ ಪರವಾಗಿ ಸಿದ್ಧಾರ್ಥ್ ಒಂದು ರಟ್ಟು ಪಾತ್ರ ವೇದಿಕೆ ಮಾತುಕತೆಯವರಿಗೆ ನಮಸ್ಕಾರ. ಸುಮುಖ ಪ್ರೊಡಕ್ಷನ್ಸ್ ಸುಮೃತ ಸಿನಿಮಾನೇ ತುಡೂರು. ಐದಾದಿನ ನಿರ್ಮಾಪಕರಾಗಿನ ಹರೀಶ್ ಶೆಟ್ಟಿ ಕೊಕ್ಕ ವಿದ್ಯಾಸಂಪತ್, ನಮ್ಮ ನಿರ್ದೇಶಕರಾಗಿನ ತೇಜಸ್ ಪೂಜಾರಿ ఒక ಇಡೀ ತಂಡ ಭಾರಿ ಪ್ರೀತಿ ಮತ್ತಿನ ಸಿನಿಮಾ ಪಂಡನೆ ತುಡೂರು ಆಲ್ರೆಡಿ ಇದು ಬಿಡುಗಡೆ ಆಗ್ತಿದ್ದು ಪ್ರೀಮಿಯರ್ ಮಸ್ತ್ ಪುಗಾರ ಪಡೆದಿದೆ. ಅಂಡ ನನ್ನೆಲ್ಲ ನಿಖಿಲ ಆಶೀರ್ವಾದ ಮುಂದೆ ಇಂಗ್ಲೀಷ್ ಬೋರ್ಡು ಪುತ್ತೂರದ ಜನಕ್ಕೂ ಹೊರ ಸಿನಿಮಾ ಥಿಯೇಟರ್ ಬತ್ತಿನ ಬರೋದು ಇಂಗಿನ ಬಾಲಕೃಷ್ಣ ಶೆಟ್ಟಿ ಸರ್ ನಮ್ಮ ಭಾರತ ಸಿನಿಮಾ ಜಾರಿ ಬಂದಿದ್ದೇವೆ. ಅಂಜದ ಅವೇನೇ ಇಂಕುಲು ಬಯಕುಂದಿಲ್ಲ ಮಾತ ಪುತ್ತೂರು ಜನಕ್ಕೆಲ್ಲ ಅಂಚನೆ ಇಂಕುಲು ಈ ಸುರಿತ ಸಿನಿಮಾಗೆ ನಿಂಕುಲು ಸಪೋರ್ಟ್ ಮಾತಾಡ ನಮ್ಮಂಚಿನ ಮಸ್ತ್ ಕಲಾವಿದರಿಗೆ ಪ್ರೋತ್ಸಾಹ ತಿಕ್ಕೊಂಡು ಹೊಸ ತಂಡಲ್ಲಿ ನಿಂತು ಬರ್ಕೊಂಡು ಎಡ್ಡೆ ಸಿನಿಮಾ ಕೊಡ್ಕೊಂಡು ಪ್ರಯತ್ನ ಮಾಡ್ತೇವೆ. ಅಂಚ ಮಾತೆಲ್ಲ ಈ ತುಡೂರದ ಹೊಲ್ಕೊಂಡು ನಿಖಿಲ ಇಲ್ಲ ಇದ್ದಾಗಿಲ್ಲ. ನಮ್ಮೊಟ್ಟಿಗೆ ಒಂದು ಅತಿಥಿ ಏನಂತಿನ ಮಾಜಿ ಪುರಸಭಾಧ್ಯಕ್ಷರು ರಾಜೇಶ್ ಒಂದು ರಟ್ಟು ಶುಭ ನೋಡಿ ಅನ್ನೋದು ನಂದು ವಿನಂತಿಸ್ತಾರೆ. ದಯಮಾಡಿ ಬಾಲಕೃಷ್ಣ ಶೆಟ್ಟಿ ಯಾಕಂದ್ರೆ ರಾಜೇಶ್ ಬೇರೆ ನಂಚಿನ ಮಾತ ಹಿರಿಯಾಗಲೇ ಬುಕ್ಕ ಚಲನಚಿತ್ರ ಸಂಬಂಧಪಟ್ಟಂಚಿನ ಮಾತ ಕಲಾವಿದರು ಇನಿ ತುಡೂರು ಹೊತ್ತವರ ಮೂಲಕ ಈ ಒಂದು ಸಿನಿಮಾದ ಉದ್ಘಾಟನಾ ಸಮಾರಂಭ ನೆರವೇರಿದೆ. ಈ ತುಡೂರು ಎಂಚ ಲೋಕಕ್ಕೂ ಗೊಲ್ಪುಗೊಲ್ಪುಣ ಅವೇ ರೀತಿ ಈ ತುಡೂರು ಸಿನಿಮಾಲ ಇಡೀ ಪ್ರಪಂಚಗೂ ಅಕ್ಕೆ ಪಂಡ್ಲಕ್ಕನೆ ಇಡೀ ಪ್ರಪಂಚಗೂ ಹೋಲ್ಪುರ ತುಳುವೇರುಳ್ಳೆರ ಹೋಲ್ಪುರ ಇಂಗ್ಲ ಅಭಿಮಾನ ಅಕ್ಲಿನ ಬಾಳ್ಡು ತುಡೂರು ಗೊಳಪಾವಡ ಪನ್ಪುಣ ಶುಭಾಶಯದೊಟ್ಟಿಗೆ ಈ ಲಿಖಿತ ಕಾರ್ಯಕ್ರಮ ದೇವರ ಎಡ್ಡಮನ ಪಟ್ಟು ನಡೆಸಿದೆ. ಚಿತ್ರದ ನಾಯಕಿ ನಟ ನಂಚಿನ ಬೆಲ್ಲೊಂಜಿ ಚಿತ್ರಗ ಮತ್ತ ಶುಭ ಹಾರೈಸೋಡು ಬಂದು ನಂತಿಸೋಣ. ಎಲ್ರಿಗೂ ನಮಸ್ಕಾರ. ಸೊ ತುಡೂರು ಈ ಸಿನಿಮಾ ನಮ್ಮ ತುಳು ಇಂಡಸ್ಟ್ರಿಯಲ್ಲೇ ಒಂದು ಹೊಸ ರೀತಿಯಲ್ಲಿ ಬಂದಿದೆ. ಒಳ್ಳೆ ಸಿನಿಮಾಟೋಗ್ರಫಿ, ಎಲ್ಲ ಹೊಸ ಕಲಾವಿದರು, ಹೊಸ ಪ್ರತಿಭೆಗಳು. ನೀವೆಲ್ಲರೂ ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡಬೇಕು. ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮೊಟ್ಟಿಗೆ ಸದಾ ಇರಲಿ ಅಂತ ನಾನು ಪುತ್ತೂರು ಮಂಡಲ ಬಿಜೆಪಿದ ಉಪಾಧ್ಯಕ್ಷರ ಹರಿಪ್ರಸಾದ್ ಒಂದು ರಟ್ಟು ಪಾತ್ರ ಶುಭ ಹಾರೈಸೋಡು.
ಮಾಜಿ ಶಾಸಕರುಗಳೇ, ಅದೇ ರೀತಿ ಗಣ್ಯಾತಿಥಿಗಳು, ತುಡಾರ್ ಅನ್ನುವಂಥ ಚಲನಚಿತ್ರ ತುಳು ಚಿತ್ರರಂಗದಲ್ಲಿ ಒಂದು ಹೊಸ ಬೆಳಕನ್ನು, ಒಂದು ಹೊಸ ಭರವಸೆಯನ್ನು ಮೂಡಿಸಲಿ ಮತ್ತು ಈ ತುಡಾರ್ ಚಲನಚಿತ್ರದಲ್ಲಿ ನಾಯಕ ನಟ ಮತ್ತು ನಟಿಯರಾಗಿ ಮತ್ತು ಸಹ ನಟರಾಗಿ ಅಭಿನಯಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ತುಡಾರ್ ಚಲನಚಿತ್ರದಿಂದ ಒಂದು ಅದ್ಭುತವಾಗಿರ್ತಕ್ಕಂಥ ಯಶಸ್ಸನ್ನು ಆ ಮಾಣಿಕೇಶ್ವರ ದೇವರು ಕರುಣಿಸಲಿ ಅಂತ ಹೇಳ್ತಾ, ಅದೇ ರೀತಿ ಇದರ ತೆರೆಯ ಹಿಂದೆ ಇದಕ್ಕೆ ಕೆಲಸ ಮಾಡಿರ್ತಕ್ಕಂಥ ಎಲ್ಲರಿಗೂ, ಅದರಲ್ಲೂ ಕೂಡ ನಮ್ಮದೇ ಊರಿನ ಗಡಿಭಾಗದ ಕಾರ್ತಿಕ್ ರೈ ಅವರು ಕೂಡ ಈ ಚಲನಚಿತ್ರ ತಂಡದ ಈ ಟೀಮ್ನಲ್ಲಿ ಇದ್ದಾರೆ. ಅವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಯಶಸ್ಸು ತುಳು ಚಲನಚಿತ್ರರಂಗದಲ್ಲಿ ಒದಗಿ ಬರಲಿ ಅಂತೇಳಿ ಪ್ರಾರ್ಥಿಸಿ ನಮ್ಮ ಮಾತನ್ನು ಮುಗಿಸ್ತೇನೆ. ನಮ್ಮೊಟ್ಟಿಗೆ ಈ ಚಿತ್ರ ಹೆಚ್ಚಿನ ರೀತಿಯಲ್ಲಿ ಪ್ರಮೋಷನ್ ಆಗಿ ತೋಜೋಡ್ದಾಗ ಜನಕ್ಕೆ ಹೆಚ್ಚಿನ ರೀತಿಯಲ್ಲಿ ಥಿಯೇಟರ್ಗೆ ಬರೋದನ್ನ ನಮ್ಮ ಮಾಧ್ಯಮ ಮಿತ್ರರು ಭಾರಿ ಅವಶ್ಯಕತೆ. ಅದನ್ನ ಸಹಕಾರ ನಮ್ಮ ಕೇಳ್ಕೊಂಡು ಹೆಚ್ಚಿನ ರೀತಿಯಲ್ಲಿ ಈ ಚಿತ್ರ ಯಶಸ್ವಿ ಆಗೋದು ನಮ್ಮ ಸಹಕಾರ ನಮಗೆ ಹೆಚ್ಚಿನ ರೀತಿಯಲ್ಲಿ ಓಡುದು ವಿನಂತಿಸಬಹುದು. ಅಕ್ಲಿಗ್ಲ ನಮ್ಮ ಮಾತನ್ನ ಅತಿಥಿನ ಬರವಾದ ಇಡೀ ಚಿತ್ರದ ತಂಡದ ಬರವಾದ ವಿಶೇಷವಾದ ಅಭಿನಂದನೆ ಅನ್ನೊಂದು ವೇದಿಕೆ ಹಿಡಿತನಂತಿನ ಮಾತ ಅತಿಥಿ ಗಣ್ಯರಿಗಳ ಇಡೀ ಚಿತ್ರ ತಂಡಗಳ ಕಾರ್ಯಕ್ರಮವನ್ನು ಬಾರಿ ಪುರ್ಲುಡೆ ನಡಪಾದ ಬಂದಿನ ಮಾತ ಅತಿಥಿ ಗಣ್ಯರಿಗೆ, ಚಿತ್ರ ತಂಡಕ್ಕೆ, ಮಾಧ್ಯಮ ಮಿತ್ರರಿಗೆ ಇಡೀ ಪ್ರೀತಿಪೂರ್ವಕವಾಗಿನ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಭಾಳಷ್ಟು ಕೂಡ ನಿರೂಪಣೆ ಮಾಡ್ತಾರೆ ಅಂತ ನನ್ನ ಮಿತ್ರರ ಏನಂತ ಶರತ್ ಆಳು ಪೂರಿ ಮೇರೆಗಳ ಆಂತರಿಕ ಬರಬಹುದು ಅಭಿನಂದನೆ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ. ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ, ನೀಟ್, ಜೆಇಇ, ಕೆವಿಪಿವೈ, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ವಿಶೇಷ ಸರ್ಟಿಫಿಕೇಟ್ ಕೋರ್ಸ್ಗಳು, ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ, ವಿಶಾಲ ಮೈದಾನದ ಸೌಲಭ್ಯ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ, ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನದ ವ್ಯವಸ್ಥೆ, ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್. ಭಾಷೆಗಳು: ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073070468, 8105072386. ಇಮೇಲ್ ss016puc@gmail.com. ವೆಬ್ಸೈಟ್ www.vivekanandapuc.com. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.